ಇಂದು ವರಮಹಾಲಕ್ಷ್ಮಿ ಪೂಜೆ. ದೇಶದಾದ್ಯಂತ ಮಹಾಲಕ್ಷ್ಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತಾ ಇದ್ದಾರೆ. ದೇವಾಲಯಗಳ ನಗರ ಬಾರ್ಕೂರಿನ ನಾನಾ ದೇವಸ್ಥಾನಗಳಲ್ಲಿ ವರಮಹಾಲಕ್ಷ್ಮಿ ಪೂಜೆ ಜರುಗಿತು. ಬಾರ್ಕೂರು ಕಾಳಿಕಾಂಬ ದೇವಸ್ಥಾನ, ಬ್ರಹ್ಮಲಿಂಗ ವೀರಭದ್ರ ದುರ್ಗಾಪರಮೇಶ್ವರಿ ದೇವಸ್ಥಾನ, ಕಚ್ಚೂರು ನಾಗೇಶ್ವರ ದೇವಸ್ಥಾನ, ವೇಣುಗೋಪಾಲಕೃಷ್ಣ ದೇವಸ್ಥಾನ, ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರ, ಏಕನಾಥೇಶ್ವರಿ ದೇವಸ್ಥಾನ, ಕಚ್ಚೂರು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನೂರಾರು ಮಹಿಳೆಯರಿಂದ ವರಮಹಾಲಕ್ಷ್ಮಿ ಪೂಜೆ ನಡೆಯಿತು. ಪ್ರತಿ ದೇವಸ್ಥಾನದಲ್ಲಿ ಮಹಿಳೆಯರಿಂದ ಸಾಮೂಹಿಕ ಕುಂಕುಮಾರ್ಚನೆ, ಪ್ರಾರ್ಥನೆ, ಭಜನೆ, ಸ್ತೋತ್ರ ನಡೆಯಿತು. ಹಲವಾರು ಜಾತಿ ಜನಾಂಗದವರ ಮೂಲಕ್ಷೇತ್ರವೆನಿಸಿದ ಬಾರ್ಕೂರಿನಲ್ಲಿ ಮಹಿಳಾ ಮಣಿಗಳೇ ಹೆಚ್ಚು ಕಂಡುಬಂದರು. ಕೆಲವೊಂದು ದೇವಸ್ಥಾನದಲ್ಲಿ ಮಹಿಳೆಯರು ಪರಸ್ಪರ ಹೂ ಕುಂಕುಮ ಜೋಡಿಯನ್ನು ವಿನಿಮಯ ಮಾಡಿಕೊಂಡರು. ಕಡಪಾಡಿಯ ವಿಶ್ವನಾಥ ಕ್ಷೇತ್ರದಲ್ಲೂ ವರಮಹಾಲಕ್ಷ್ಮಿ ಪೂಜೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಯಿತು. ಪ್ರಧಾನ ಅರ್ಚಕರಾದ ದೇವದಾಸ ಶಾಂತಿ ನೇತೃತ್ವದಲ್ಲಿ ಪೂಜೆ ಪುನಸ್ಕಾರಾದಿಗಳು ನೆರವೇರಿದವು. ಇನ್ನು ವಿಟ್ಲದಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಅತ್ಯಂತ ಭಕ್ತಿಯಿಂದ ನಡೆಸಲಾಯಿತು. ಸೇವೆ ಹೃದಯ ಶ್ರೀಮಂತಿಕೆ ಹೆಚ್ಚಬೇಕು, ದೇಶದ ಉನ್ನತಿಗೆ, ಸಮಾಜದ ಹಿತಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ನಿರಂತರ ಪ್ರಾರ್ಥನೆ ಮಹಾಲಕ್ಷ್ಮಿಗೆ ಸಲ್ಲಿಸಲಾಗುತ್ತೆ. ಗುರುವಿನ ಅರಿವು ನಮ್ಮೊಳಗಿನ ಅರಿವಿನ ಜ್ಞಾನ, ಗುರು ಎಂದರೆ ಜ್ಞಾನದ ದೀವಂತಿಗೆ ಎಂದು ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಹೇಳಿದರು. ಅವರು ಶ್ರೀರಾಮ ಮಾಣಿಲದಲ್ಲಿ ಆಗಸ್ಟ್ 5ರಂದು ನಡೆಯುವಂತಹ ವರಮಹಾಲಕ್ಷ್ಮಿ ವ್ರತಾಚರಣೆ ಅಂಗವಾಗಿ ಒಂದು ಮಂಡಲ ನಡೆದ ಬಾಲಭೋಜನ ಸಮಾರೋಪ ಸಮಾರಂಭದಲ್ಲಿ ಆಶೀರ್ವಚನ ನೀಡ್ತಾ ಇದ್ರು. ಇಂದು ಮಾಣಿಲ ಕ್ಷೇತ್ರದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಅತ್ಯಂತ ಸಡಗರದಿಂದ ಸಂಭ್ರಮದಿಂದ ಆಚರಿಸಲಾಯಿತು. ಹಿಂದೂ ಧರ್ಮದ ಆಚಾರ ವಿಚಾರದ ಉಳಿವಿಗೆ ಬಾಲಭೋಜನದಲ್ಲಿ ಭಾಗವಹಿಸಿದ ಮಕ್ಕಳ ಪಾತ್ರ ಅಪಾರವಿದೆ. ಮಹಾಲಕ್ಷ್ಮಿ ವ್ರತಾಚರಣೆಯಿಂದ ಮಾನವೀಯ ಮೌಲ್ಯ ಹೆಚ್ಚಾಗುತ್ತೆ. ತ್ಯಾಗ ಮತ್ತು ಸೇವೆಗೆ ತಾಯಂದಿರ ಪಾತ್ರ ಅಪಾರ. ಆನಂದದ ಸಮ್ಮಿಲನ ಎಲ್ಲ ಕಡೆ ಉಂಟಾಗಿ ಲೋಕ ಕಲ್ಯಾಣವಾಗಲಿ, ನಮ್ಮಲ್ಲಿರುವ ಕೆಡುಕನ್ನು ಹೊರಹಾಕಿ ಉತ್ತಮ ಗುಣವನ್ನು ಮೈಗೂಡಿಸಿಕೊಳ್ಳಿ ಎಂದು ಮೋಹನ್ ದಾಸ್ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಮಹಾಲಕ್ಷ್ಮಿ ವ್ರತಾಚರಣೆ 48 ದಿವಸ ಯಾಕೆ ವ್ರತಾಚರಣೆ ಅಂತ ಹೇಳಿದ್ರೆ, ನಮ್ಮ ಜೀವನದ ಕ್ಷಣ ಕ್ಷಣ ವ್ಯರ್ಥ ಆಗುವಂಥ ಮಕ್ಕಳ ಕೈಯಲ್ಲಿ ಗುರುಗಳು ದೀಪ ಕೊಟ್ಟಿದ್ದಾರೆ. ಅದನ್ನು ಹಾರದಾಗೆ ತನ್ನ ಕೊನೆಯ ಜೀವಿತದ ಕೊನೆಯ ಕಾಲ ತನಕ ದೇಶದ ಉನ್ನತಿಗೆ, ಸಮಾಜದ ಹಿತಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ನಿರಂತರ ಪ್ರಾರ್ಥನೆ ಮಹಾಲಕ್ಷ್ಮಿಗೆ ಸಲ್ಲಿಸಬೇಕು. ಗುರುವಿನ ಅರಿವು ನಮ್ಮೊಳಗಿನ ಅರಿವಿನ ಜ್ಞಾನ, ಗುರು ಎಂದರೆ ಜ್ಞಾನದ ಧೀಮಂತಿಗೆ ಎಂದು ಮೋಹನ್ ದಾಸ್ ಸ್ವಾಮೀಜಿ ಕರೆ ನೀಡಿದರು. ಅವರು ಮಾಣಿಲದಲ್ಲಿ ನಡೆದಂತಹ ವರಮಹಾಲಕ್ಷ್ಮಿ ವ್ರತಾಚರಣೆಯ ಸಂದರ್ಭದಲ್ಲಿ ನೆರೆದಿರುವ ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು. ಒಬ್ಬರನ್ನು